ಏಷ್ಯನ್ ಗೇಮ್ಸ್ನಲ್ಲಿ ಜಿಯುಜಿಸ್ತು ಮಾರ್ಷಲ್ ಆರ್ಟ್ಸ್ ಕ್ರೀಡಾಕೂಟದಲ್ಲಿ ಭಾರತ ಪ್ರತಿನಿಧಿಸಿದ ಅಥ್ಲೀಟ್ ರೋಹಿಣಿ ಕಲಂ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ. ಮಧ್ಯಪ್ರದೇಶದ ರೋಹಿಣಿ ಕಲಂ ಭಾರತ ಪರ ಹಲವು ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡು ಪದಕ ಗೆದ್ದಿದ್ರು. ರೋಹಿಣಿ ಕಲಂ ಸಾವು ಕ್ರೀಡಾ ಲೋಕವನ್ನೇ ಅಚ್ಚರಿಗೊಳಿಸಿದೆ. ಅತ್ಯಂತ ಕಠಿಣ ಕ್ರೀಡೆಯಲ್ಲಿ ಹಲವು ಸವಾಲುಗಳನ್ನು ಮೆಟ್ಟಿ ನಿಂತಿದ್ದ ರೋಹಿಣಿ ಕಲಂ ಅನುಮಾನಾಸ್ಪದ ಸಾವಿನಿಂದ ಹಿಂದೆ ಹಲವು ಅನುಮಾನವೂ ಕೂಡ ಮೂಡಿದೆ. 35 ವರ್ಷದ ರೋಹಿಣಿ ಮೃತದೇಹ ದೇವಾಸ್ನಲ್ಲಿರುವ ಮನೆಯಲ್ಲಿ ಪತ್ತೆಯಾಗಿದೆ. ಭಾನುವಾರ ಕುಟುಂಬಸ್ಥರ ಬೆಳಗಿನ ಉಪಹಾರ ಸೇವಿಸಿದ ರೋಹಿಣಿ ಕಲಂ ಬಳಿಕ ತಮ್ಮ ಕೊಠಡಿಗೆ ಮರಳಿದ್ದಾರೆ. ಕೆಲ ಹೊತ್ತು ಫೋನ್ನಲ್ಲಿ ಮಾತನಾಡುತ್ತಿದ್ದ ರೋಹಿಣಿ ಬಳಿಕ ಪತ್ತೆ ಇರಲಿಲ್ಲ. ಇತ್ತ ರೋಹಿಣಿ ತಂದೆ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ತೆರಳಿದ್ರು. ಇನ್ನು ಮನೆಯಲ್ಲಿ ತಂಗಿ ರೋಹಿಣಿ ಇದ್ದ ವೇಳೆ ಈ ಘಟನೆ ನಡೆದಿದೆ. ಕೆಲ ಹೊತ್ತಾದರೂ ಅಕ್ಕ ರೋಹಿಣಿ ಸುಳಿವಿಲ್ಲ ಎಂದು ಬಾಗಿಲು ತೆರೆದಾಗ ರೋಹಿಣಿ ಬದುಕು ಅಂತ್ಯಗೊಳಿಸಿರುವುದು ತಂಗಿ ರೋಹಿಣಿ ಅವರಿಗೆ ಗೊತ್ತಾಗಿದೆ. ತಕ್ಷಣವೇ ಕುಟುಂಬಸ್ಥರ ನೆರವಿನಿಂದ ರೋಹಿಣಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವೈದ್ಯರು ಪರಿಶೀಲಿಸಿ ರೋಹಿಣಿ ಮೃತಪಟ್ಟಿರುವುದಾಗಿ ಖಚಿತಪಡಿಸಿದ್ದಾರೆ. ಯಾವುದೇ ಡೆತ್ ನೋಟ್ ಪತ್ತೆಯಾಗಿಲ್ಲ. ಈಕೆಯ ತಂದೆ ಬ್ಯಾಂಕ್ ನೋಟ್ ಪ್ರೆಸ್ನಲ್ಲಿ ಉದ್ಯೋಗಿಯಾಗಿದ್ದಾರೆ. ಇದೀಗ ನಿವೃತ್ತಿ ಜೀವನದಲ್ಲಿದ್ದಾರೆ. ಘಟನೆ ನಡೆದಾಗ ಇನ್ನುಳಿದ ಸಹೋದರಿಯರು ದೇವಸ್ಥಾನಕ್ಕೆ ತೆರಳಿದ್ರು. ರೋಹಿಣಿ ಕಲಂ ಖಾಸಗಿ ಶಾಲೆಯಲ್ಲಿ ಮಾರ್ಷಲ್ ಆರ್ಟ್ಸ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಕ್ಕ ರೋಹಿಣಿ ಕೆಲಸದ ಕುರಿತು ಅತೀವ ಆತಂಕ ಎದುರಿಸಿದ್ರೆ ಆಕೆಯ ಶಾಲಾ ಪ್ರಿನ್ಸಿಪಲ್ನಿಂದಲೂ ಕೂಡ ಸಮಸ್ಯೆ ಎದುರಿಸಿದ್ರು. ಕಲಂ ಬಂದ ಮದುವೆ ಪ್ರಪೋಸಲ್ ಕೂಡ ತಿರಸ್ಕರಿಸಿದ್ರು. ಕಾರಣ ಅವರಿಗೆ IPS ಅಧಿಕಾರಿಯಾಗಲು ಆಸೆ ಇತ್ತು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಇದರಿಂದಲೂ ಕೂಡ ತೀವ್ರ ನಿರಾಸೆಯನ್ನ ರೋಹಿಣಿಯರು ಅನುಭವಿಸಿದ್ರು ಎಂದು ಅವರ ತಂಗಿ ರೋಶ್ನಿ ಕಲಂ ಹೇಳಿದ್ದಾರೆ. 5 ತಿಂಗಳ ಹಿಂದೆ ರೋಹಿಣಿ ಕಲಂಗೆ ಸರ್ಜರಿ ಆಗಿತ್ತು. ಬಳಿಕ ರೋಹಿಣಿ ಕಲಂ ಆರೋಗ್ಯದಲ್ಲಿ ಕೆಲ ಏರುಪೇರುಗಳಾಗಿತ್ತು. ಪ್ರಮುಖವಾಗಿ ಕೆಲಸದ ಒತ್ತಡ ಕೂಡ ಆಕೆಯನ್ನ ತೀವ್ರವಾಗಿ ಕಾಡ್ತಾ ಇತ್ತು. 2007ರಿಂದ ಭಾರತದ ಪ್ರಮುಖ ಅಥ್ಲೀಟ್ ಆಗಿ ಗುರುತಿಸಿಕೊಂಡಿದ್ದು 2015ರಲ್ಲಿ ಜಿಯುಜಿಸ್ತು ಮಾರ್ಷಲ್ ಆರ್ಟ್ಸ್ನಲ್ಲಿ ಸಾಧನೆ ಆರಂಭಿಸಿದ್ರು. 19ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು. 2024ರಲ್ಲಿ ಅಬುಧಾಬಿಯಲ್ಲಿ ನಡೆದ 8ನೇ ಜಿಯುಜಿಸ್ತು ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದಿದ್ರು. 2022ರ ಥಾಯ್ಲೆಂಡ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲೂ ಕೂಡ ಪದಕ ಸಾಧನೆ ಮಾಡಿದ್ರು. ಇನ್ನು ಮೆಸೇಜ್ ಸೇರಿದಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಇತ್ತ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ.